ಸರ್ OTT ಪ್ಲಾನ್ ಮಾಡಿದ್ರಾ ಸಿನಿಮಾ? ಸರ್ OTT ಆಲ್ರೆಡಿ ತುಂಬಾ ದೊಡ್ಡ ಆಫರ್ ಇದೆ, ಅಂದ್ರೆ ಡೈರೆಕ್ಟ್ OTT ಕೊಡಿ ಅಂತ. ನಾವ್ ಏನು ಕೊಟ್ಟಿಲ್ಲ ಅಂದ್ರೆ ಸಿನಿಮಾ ಮಂದಿರದಲ್ಲಿ ನಾವು ಸಿನಿಮಾ ನೋಡ್ಕೊಂಡು ಬೆಳೆದವರು. ಇವತ್ತು ಚಿತ್ರರಂಗ ಅಂತ ಒಂದು ಕುಟುಂಬ ಅಂತ ಬಂದಾಗ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಫ್ಯಾಮಿಲಿ ಸಿನಿಮಾದವರು. ಇವತ್ತು ಚಿತ್ರಮಂದಿರಗಳು ಎಷ್ಟೋ ಜನ ಮುಚ್ಚಿಬಿಟ್ಟಿದ್ದಾರೆ, ಚಿತ್ರಮಂದಿರದ ಮಾಲೀಕರೆಲ್ಲ ಸುಮಾರು ಜನ ಲಾಸ್ ಆಗಿದ್ದಾರೆ. ಅವರನ್ನು ಸಹ ನಮ್ಮ ಜೊತೆ ಒಂದು ಕೈ ಹಿಡಿದು ಎತ್ತುವಂತ ಒಂದು ಪ್ರಯತ್ನ. ಹಾಗಾಗಿ ಸಿಂಗಲ್ ಥಿಯೇಟರ್ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ವಿ, ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ವಿ. ಥಿಯೇಟರ್ ರಿಲೀಸ್ ಮಾಡಿ ಆಮೇಲೆ OTT ಕೊಡುವಂತ ಒಂದು ಪ್ಲಾನ್ ಇದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಸಿನಿಮಾ ಅದೇ ಸೇಮ್ ಪ್ರೊಡ್ಯೂಸರ್ ಅನೌನ್ಸ್ ಮಾಡಿದ್ರು ನಿಮ್ದು ಹೈ ಬಜೆಟ್ ಅಲ್ಲಿ ಅಂತ. ಸೊ ಅದು ಯಾವ ಟೇಕ್ ಆಫ್ ಆಗುತ್ತೆ ಸರ್? ಅದು ಸರ್ ಈಗ ಈ ಸಿನಿಮಾ ರಿಲೀಸ್ ಆಗ್ಬೇಕು, ಎಂಟೈರ್ ಟೀಮ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ರಿಲೀಸ್ ಆಗಬೇಕು, ಇದನ್ನ ಮ್ಯಾಕ್ಸಿಮಮ್ ವರ್ಲ್ಡ್ ವೈಡ್ ಎಷ್ಟು ಚೆನ್ನಾಗಿ ರೀಚ್ ಮಾಡೋಕ್ಕಾಗುತ್ತೋ ಅಷ್ಟು ರೀಚ್ ಮಾಡಿಸ್ಬೇಕು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಆದ್ಮೇಲೆ ಅದ್ರ ರಿಸರ್ಚ್ ವರ್ಕ್ ಅಂದ್ರೆ ಒಂದು 8 ಇಂದ 10 ತಿಂಗಳು ಬರೀ ರಿಸರ್ಚ್ ವರ್ಕ್ ಇರುತ್ತೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಈಗ ಸದ್ಯಕ್ಕೆ ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಅಷ್ಟೇ ಸರ್. ಬೇರೆ ಏನೋ ಹೇಳಬೇಕು ಹೋಯ್ತು ಅಂದ್ರೆ ನಮ್ಮ ಹತ್ರನೇ ಏನು ಇನ್ಫಾರ್ಮೇಶನ್ ಇಲ್ಲ. ಇಟ್ಸ್ ಟೂ ಅರ್ಲಿ ಅನ್ಸುತ್ತೆ ಏನೇ ಹೇಳಬೇಕು. ಹಾಗಾಗಿ ಅದೇನೇನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಡೆಫಿನೆಟ್ ಆಗಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸರ್ ಇದೇ ತಂಡ ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಾ ಇದೆ ಅಂದಾಗ ಈ ಸಿನಿಮಾದ ಬಜೆಟ್ ಎಷ್ಟಾಗಿರ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ, ರಿವೀಲ್ ಮಾಡಬಹುದಾ ನೀವು? ಸರ್ ಇದ್ರದ್ದು ಬಗ್ಗೆ ಮಾಡೋದು ಅದೇನು ಓಪನ್ ಸೀಕ್ರೆಟ್ ಸರ್, ಅದನ್ನು ಮುಚ್ಚುಮರೆ ಮಾಡೋದಿಲ್ಲ. ಅರೌಂಡ್ ಒಂದು 20 ರಿಂದ 22 ಕೋಟಿವರೆಗೂ ಖರ್ಚು ಮಾಡಿದೀವಿ ಸರ್. ಇನ್ನು ಪಬ್ಲಿಸಿಟಿ ಅಂತೂ ಇನ್ನೂ ನಡೀತಾನೆ ಇರೋದ್ರಿಂದ ಪಬ್ಲಿಸಿಟಿ ಇನ್ನೂ ನಾವು ಲೆಕ್ಕ ಆಗಿಲ್ಲ. ಬಟ್ ಸಿನಿಮಾ ಖರ್ಚು ಮಾಡೋದಂತೂ 20 ರಿಂದ 22 ಕೋಟಿವರೆಗೂ ಖರ್ಚು ಮಾಡಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.